డిసెంబర్ 8కు రైతు సంఘటనలు భారత్ బంద్కు లెప్పు కొరత ఒడిపు జిల్లెడు ఎడపక్షులు బంద్కు ಬೆರಿಸಾಯ ಕೊರತ ಅಂಡ ಒಡಿಪುಡು ಸುದ್ದಿಗಾರರ ಪಾತ್ರನ ಕರ್ನಾಟಕ ರಕ್ಷಣಾ ವೇದಿಕೆದ ಗುರುಕಾರ್ಯರು ಪ್ರವೀಣ್ ಶೆಟ್ಟಿ ಕನ್ನಡ ಪರ ಸಂಘಟನೆಲು ಬೆರಿಸಾಯ ಕೊರ್ಪುಜಾನ್ ಪಂತೆರ ಕೇಂದ್ರ ಸರ್ಕಾರದ ರೈತ ವಿರೋಧಿ ಮಸೂದೆಲಿನ ವಿರುದ್ಧ ಪ್ರತಿಭಟನೆ ಹೋರಾಟ ಮಲ್ತೊಂದಿಪ್ಪುನ ರೈತ ಸಂಘಟನೆಲು ಡಿಸೆಂಬರ್ 8కు ಅಂಗಾರೆ ಭಾರತ್ ಬಂದ್ ನಡಪಾಯರೆ ಲೆಪ್ಪು ಕೊರ್ತ ಅಂಡ ಕನ್ನಡ ಪರ ಸಂಘಟನೆಲು ಬೆರಿಸಾಯ ಕೊರ್ಪುಜಾಂದ್ ಕರ್ನಾಟಕ ರಕ್ಷಣಾ ವೇದಿಕೆಲೆಡು ಒಂಜೇತ ಗುರುಕಾರ್ಯರು ಪ್ರವೀಣ್ ಶೆಟ್ಟಿ ಪಂತೆರ ಆರು ಒಡಿಪುಡು ಸುದ್ದಿಗಾರರ ಪಾತಿರ್ದು ಕೊರೋನಾ ಕಷ್ಟೊಡ್ದು ರಾಜ್ಯದ ಬೇರದಕಲು ನಷ್ಟೊಡುಲ್ಲೆರ ಕಾರ್ ರಿಕ್ಷಾ ಡ್ರೈವರ್ಲು ನಷ್ಟೊಡುಲ್ಲೆರ ಶನಿವಾರ ಕನ್ನಡ ಪರ ಸಂಘಟನೆಲು ರಾಜ್ಯ ಬಂದ್ಗೆ ಲೆಪ್ಪು ಕೊರ್ದಿತ್ತು ಗಡಿಗಡಿ ಬಂದ್ ಮಲ್ಪುನ ಸರಿಯತ್ ರೈತರನ ಹೋರಾಟಗೂ ಎಂಕ್ಲೆನ ಬೆರಿಸಾಯ ಉಂಡು ಅಂಡ ಭಾರತ್ ಬಂದ್ಗೂ ಬೆರಿಸಾಯ ಇಜ್ಜಿಂದ ಅರ್ಪಂಡಿರ ಇದೇ 8ನೇ ತಾರೀಕು ರೈತ ಸಂಘಟನೆಗಳು ಭಾರತ್ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ತಾನೇ ಕನ್ನಡ ಪರ ಸಂಘಟನೆಗಳು 5ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾಯಿತು. ಇವತ್ತು ಕೊರೋನಾ ಸಂಕಟದಿಂದ ನಾವೆಲ್ಲ ಕನ್ನಡಿಗರು ಅತೀವ ತೊಂದರೆಯಲ್ಲಿ ಇದ್ದೀವಿ. ವ್ಯಾಪಾರ ಮಾಡುವಂಥವರು, ಹೋಟೆಲ್ ಉದ್ಯಮಿಗಳು, ಅನೇಕ ಉದ್ಯಮಿಗಳು ಇವತ್ತು ತಮ್ಮ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ತುಂಬ ಜನ ಆತ್ಮಹತ್ಯೆಯನ್ನು ಮಾಡ್ಕೊತಾ ಇದ್ದಾರೆ. ಅನೇಕ ಜನ ಕಾರ್ ಚಾಲಕರು, ಆಟೋ ಚಾಲಕರು, ಬೀದಿ ವ್ಯಾಪಾರಿಗಳು ಬೀದಿಗೆ ಬಂದಿದ್ದಾರೆ. ಅದೇ ರೀತಿ ಎಲ್ಲರಿಗೂ ಸಹ ತೊಂದರೆ ಇರುವಂಥ ಸಂದರ್ಭದಲ್ಲಿ ನಾವು ಮತ್ತೆ ಪದೇ ಬಂದನ್ನು ಕರೆಯೋದ್ರ ಮುಖಾಂತರ ರೈತರಿಗೆ ಮತ್ತು ಕನ್ನಡಿಗರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಆದ್ದರಿಂದ ರೈತ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಂದನೂ ಬೆಂಬಲವನ್ನು ಕೊಡ್ತಾ ಬಂದೀವಿ. ಆದರೆ ಈ ಸಂದರ್ಭದಲ್ಲಿ ನೈತಿಕ ಬೆಂಬಲವನ್ನು ಕೊಡೋದ್ರ ಮುಖಾಂತರ ರೈತ ಹೋರಾಟಗಳಿಗೆ ಮಾತ್ರ ಬೆಂಬಲವನ್ನು ಕೊಡ್ತೀವಿ, ಬಿಟ್ಟರೆ ಬಂದ್ಗಳಿಗೆ ನಮ್ಮ ಬೆಂಬಲ ಇರೋದಿಲ್ಲ. ನಮಸ್ಕಾರ. ಒಡಿಪು ಜಿಲ್ಲೆಡು ಅಂಗಾರೆ ನಡಪುನ ಬಂದ್ಗ್ ಎಡಪಕ್ಷಲು ಬೆರಿಸಾಯ ಘೋಷಣೆ ಮಲ್ತಿದ. ಸಿಐಟಿಯು ಸಂಘಟನೆದ ಸದಸ್ಯರು ಸಭೆ ಸೇರ್ದು ರೈತರನ ಹೋರಾಟಗೂ ಬೆರಿಸಾಯ ಕೊರಿಯರೆ ನಿಘಂಟು ಮಲ್ತ. ಕೇಂದ್ರ ಸರ್ಕಾರ ಜಾರಿಗೆ ಕನಪುನ ಹೊಸ ರೈತರನ ತಿದ್ದುಪಡಿ ಕಾಯ್ದೆ ರೈತ ವಿರೋಧಿ ಆದುಂಡು. ಕಾರ್ಪೊರೇಟ್ ಕಂಪನಿಲಿನ ಪರವಾದ ಉಂಡು ಅಂಚಾದ ವಿರೋಧ ಮಲ್ಪುವಾದ ಸಿಪಿಎಂ ಕಾರ್ಯಂತರು ಬಾಲಕೃಷ್ಣ ಶೆಟ್ಟಿ ತೆರಿಪಾದೆರು. ಒಡಿಪುಡು ಆರು ಪಾತಿರ್ದು ಅಂಬಾನಿ ಅದಾನಿಗೂ ಲಾಭ ಆಪುನ ಇಂಚಿನ ಮಸೂದೆಲೆಗೂ ಎಂಕ್ಲಿನ ಬೆರಿಸಾಯ ಇಜ್ಜೆ. ಕೇಂದ್ರ ಸರ್ಕಾರದ ಒಟ್ಟುಗೂ ಆದಿ ಸುತ್ತು ಪಾತ್ರಕತೆ ಆಂಡಲ ಫಲಕೊರೊಂದಿ ನೀಡಿದವರ ಭಾರತ್ ಬಂದ್ ಅಗತ್ಯ. ಮೋದಿ ಸರ್ಕಾರದ ಸರ್ವಾಧಿಕಾರದ ಎದುರು ಹೋರಾಟ ಮಲ್ಪುವಂದ ಅರ್ಪಂಡಿರ. ಕೃಷಿ ಸಂಬಂಧಿತ ಕಾಯ್ದೆ ತಿದ್ದುಪಡಿಯಿಂದಾಗಿ ರೈತರ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗುವುದಿಲ್ಲ ಮಾತ್ರ ಅಲ್ಲದೆ ಅದು ಕೇವಲ ಕೃಷಿಯನ್ನ ಆಧಾರಿತ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಈ ಕಾಯ್ದೆಗಳು ಬಂದಿವೆ. ಆದ್ರಿಂದ ಇದು ರೈತರಿಗೆ ನಷ್ಟ ಆಗೋದು ಮಾತ್ರ ಅಲ್ಲದೆ ಅದಾನಿ ಅಂಬಾನಿಯಂತಹ ದೊಡ್ಡ ಕಂಪನಿಗಳಿಗೆ ಲಾಭ ತರುವಂತಹ ಕಾಯ್ದೆ ಆಗಿದೆ. ಇದು ಸಾಮಾನ್ಯ ಜನರಿಗೆ ವಿರೋಧ ಆಗುತ್ತೆ ಮತ್ತು ರೈತರಿಗೆ ವಿರೋಧ ಆಗಿದೆ. ಮತ್ತು ಇದರಿಂದ ಕೃಷಿಯ ಉತ್ಪಾದನೆ ಕೂಡ ಕುಂಠಿತ ಆಗುವಂಥ ಸಂಭವವಿದೆ. ಬೆಲೆಗಳು ತೀವ್ರವಾಗಿ ಏರುವಂಥ ಸಂದರ್ಭ ಇದೆ. ಆದ್ದರಿಂದ ಇದನ್ನು ವಿರೋಧ ಮಾಡಬೇಕು ಅಂತೇಳಿ ಸಿಐಟಿಯು ನಿರ್ಧಾರ ಮಾಡಿದೆ. ರಾಜಸ್ಥಾನ ತಾಜೆಟ್ಟು ಜೀವ ಕಡೆ ಒಂದಿನ ಯೋಧರು ಉದಯ್ ಕುಮಾರ್ ಕುಟುಂಬಗೂ ವ್ಯಕ್ತಿವರಿಗೆ ಮೋಸ ಮಲ್ತದಿತ್ತದ ಅವೇನು ಪಿಂದೊಂದು ಕೇಸ್ ಪಾಡ್ರೆಗಾದ ಸಿಆರ್ಪಿಎಫ್ ದ ಕೂಟ ಒಂಜಿ ಸೋಮವಾರ ಕುಡ್ಲಗ್ ಬರಂದುಂಡು. ಏಯಾಡಿಡು ಉದಯ್ ಕುಮಾರ್ ರೇನ ಬೊಡೆದಿ ಬೊಕ ಇರುವೆರು ಜೋಕುಲು ವಾಸ ಮಲ್ತೊಂದಿತ್ತದ ಅಕ್ಲಿಗ್ ಒರಿ ವ್ಯಕ್ತಿ ಮೋಸ ಮಲ್ತೆರ. 51ನೇ ಸಿಆರ್ಪಿಎಫ್ ಬೆಟಾಲಿಯನ್ ಯೋಧರಾದಿತ್ತಿನ ಉದಯ್ ಕುಮಾರ್ 2000 ಆಜಿ ಆಗಸ್ಟ್ 2ಕ್ಕೆ ಜೀವ ಕಳೆ ಹೊಂದೆರ. ಅಪಗ ಅರೆನ ಕುಟುಂಬಗು ಬೈದಿನ ಪರಿಹಾರ ಪಣವುಡು ಏಯಾಡೆ ಕೈತಲ್ ಇಲ್ಲಿ ಕಟ್ಟದು ಬೊಡಿದಿ ಬೊಕ್ಕ ಇರುವೆರು ಜೋಕುಲು ಬದುಕು ಸಾಗಾಂದುಲ್ಲೆರ. ಅಂಡ ವ್ಯಕ್ತಿಯೋರಿ ಅಕ್ಲೆಗ್ ಮೋಸ ಮಲ್ತದು ಇಲ್ಲಡಿ ಜಾಗಿದ ದಾಖಲೆನ ಬದಲ್ ಮಲ್ತಿನ ಮಾತ್ರಾತ್ ಉಪದ್ರ ಕೊರೊಂದುಲ್ಲೆರ. ಈ ಬಗೆಟ್ ಸಂಗತಿ ಪಿಂದದು ಪೊಲೀಸರಿಗೂ ದೂರು ಕೊರಿಯರೆ ಸಿಆರ್ಪಿಎಫ್ ಕೂಟ ಒಂಜಿ ಸೋಮವಾರ ಕುಡ್ಲಗ್ ಬರೊಂದುಂಡು. ಯೋಧರ್ನ ಕುಟುಂಬಗೂ ಮೋಸ ಇನ ಬಗೆಟ್ ಇಡಮುಟ್ಟ ದೂರು ಬೈದಜಿ. ದೂರು ಕೊರುಂಡ ಕೇಸ್ ಪಾರ್ದು ನ್ಯಾಯ ಕೊರ್ಪಾಯರೆ ಕಾನೂನು ಕ್ರಮ ದೆತ್ತನ್ನುವಂದು ಹಿರಿಯ ಪೊಲೀಸ್ ಅಧಿಕಾರಿ ತೆರಿಪಾದೆರ. ಕಡಬ ಸಂಸ್ಮರಣಾ ಸಮಿತಿದ ನಿಲೆಟ್ ಹಿರಿಯ ಮದ್ದಳೆಗಾರರು ಹರಿನಾರಾಯಣ ಬೈಪಡಿತಾಯರಿಗೂ ಕಡಬ ಸಂಸ್ಮರಣಾ ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ಐತಾರ ಕುಡ್ಲದ ನಮ್ಮ ಕುಡ್ಲಾ ಸ್ಟುಡಿಯೋಡು ನಡೆತಂಡ. ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಭಾಗವತರು ಪದ್ಯಾಣ ಗಣಪತಿ ಭಟ್ರು ಪಾಲ್ಗೊಂಡರ. ಕಡಬ ಸಂಸ್ಮರಣಾ ಸಮಿತಿದ ನಿಲೆಟ್ ಕಡಬ ಸಂಸ್ಮರಣಾ ಪ್ರಶಸ್ತಿ 2020 ಕೊರ್ಪನ ಕಾರ್ಯಕ್ರಮ ಐತಾರ ಕುಡ್ಲದ ನಮ್ಮ ಕುಡ್ಲಾ ಸ್ಟುಡಿಯೋಡು ನಡೆತಂಡ. ಹಿರಿಯ ಮದ್ದಳೆಗಾರರು ಹರಿನಾರಾಯಣ ಬೈಪಡಿತಾಯರಿಗೂ ಈ ಸರ್ತಿದ ಕಡಬ ಪ್ರಶಸ್ತಿ ಸಂದದಿತ್ತದು ಅರೆನ ಬುಡಿದಿ ಹಿರಿಯ ಭಾಗವತರು ಲೀಲಾವತಿ ಬೈಪಡಿತಾಯರಿ ಇತ್ತದು ಬಿನ್ನಿರ್ನ ಸೇರಿಗೇಡು 10,000 ರೂಪಾಯಿ ಪಣದ ಒಟ್ಟುಗೂ ಪ್ರಶಸ್ತಿನ ಕೊರ್ದು ಮರ್ಯಾದೆ ಮಲ್ತೆರ.
ಮಣಿಪಾಲದ ಹಿರಿಯ ನರಂಬು ತಜ್ಞರು ಆಟದ ಕಲಾವಿದಿರ್ಲಾದ ಪುನಃ ಡಾಕ್ಟರ್ ಭಾಸ್ಕರಾನಂದ ಕುಮಾರ್ ಪಾತಿರ್ದು ಯಕ್ಷಗಾನದ ವಾತಾವರಣ ಉಂಡು ಮಲ್ಪನ ಮಲ್ಲಶಕ್ತಿ ನಾರಾಯಣ ಆಚಾರ್ಯರ ಮದ್ದಳೆವಾದನಗೂ ಇತ್ತನಂತ ಪಂಡಿರ. ಗೊತ್ತಿಲ್ಲದೆ ನನ್ನಲ್ಲಿ ಕಟೀಲ್ ದೇವರು ಸ್ವಲ್ಪ ನನಗೆ ಏನೋ ಕೊಟ್ಟಿದ್ದಾರೆ, ಅದನ್ನು ಉಳಿದವರೆಲ್ಲ ದೊಡ್ಡದು ಅಂತ ಹೇಳಿದ್ದಾರೆ. ಇವತ್ತು ಯಕ್ಷಗಾನಕ್ಕೆ ನಮ್ಮನ್ನು ಕರೀತಾ ಇದ್ದಾರೆ. ಈ ಮಾತನ್ನು ಯಾಕೆ ಹೇಳ್ತಾನೆ ಅಂತಂದರೆ, ಯಕ್ಷಗಾನದಲ್ಲಿ ಯಾವ ಕಲಾವಿದನೇ ಆಗಲಿ, ಭಾಗವತನೇ ಆಗಲಿ, ಮದ್ದಳೆಯವನಾಗಲಿ, ಚೆಂಡೆಯವನೇ ಆಗಲಿ, ಜನರಲ್ಲಿ ಆ ಭಾವನೆಯನ್ನು ಸ್ಫುರಿಸುವಂಥ ಶಕ್ತಿ ಇದ್ದರೆ ಅವ ದೊಡ್ಡ ಕಲಾವಿದ ಅಂತ ನನ್ನ ಅನಿಸಿಕೆ. ಯಾಕಂದರೆ ಎಷ್ಟೋ ಬಾರಿ ಕೇವಲ ನಿಲುವಿನಿಂದ ಕೂತಲಿಂದ ಎದ್ದು ನಿಂತು ಹೀಗೆ ನಿಂತಾಗಲೇ ದುಃಖವನ್ನು ವ್ಯಕ್ತಪಡಿಸಿದರೆ ಈ ಸಭೆ ಕೂಗಿದ್ದನ್ನು ನಾನು ಕಂಡಿದ್ದೇನೆ. ಭಾಗವತರು ಹಾಡುವಾಗ ಕೆಲವು ಬಾರಿ ಇಡೀ ಸಭೆ ಕೂಗಿದ್ದನ್ನು ಕಂಡಿದ್ದೇನೆ, ಸಂತೋಷದಿಂದ ನಲಿದನ್ನು ಕಂಡಿದ್ದೇನೆ. ಹಿರಿಯ ಕಲಾವಿದರು MK ರಮೇಶ್ ಆಚಾರ್ಯರು ಸಂಸ್ಮರಣಾ ಭಾಷಣ ಮಲ್ತೆರ. ನಿಷ್ಕಲ್ಮಶ ಮನಸ್ಸಿನಿಂದ ದುಡಿದಾಗ ಆ ಕಲೆಗೆ ಸಿದ್ಧಿಗೆ, ಅವರು ಮಾಡಿದ ಸಿದ್ಧಿಗೆ ಪ್ರಸಿದ್ಧಿ ಬರುತ್ತದೆ. ಹಾಗೆ ಅವರ ಮನೋಇಚ್ಛೆ ಏನಿದೆ ಇರ್ತದೆ ಅದು ಸಾಕ್ಷಾತ್ಕಾರ ಆಗ್ತದಂತೆ. ಯಾಕೆಂದರೆ ಅವರ ಮನೋಇಚ್ಛೆ, ಆ ವಿನಯನ ಮನೋಇಚ್ಛೆ ಏನಿತ್ತು, ಕಡಬ ನಾರಾಯಣಾಚಾರ್ಯ ಒಂದು ಸಂಸ್ಮರಣೆ ಅಥವಾ ಏನಾದರೂ ಅವರು ಸಮಾಜಕ್ಕೆ ಅಥವಾ ಈ ಯಕ್ಷಗಾನ ಕ್ಷೇತ್ರಕ್ಕೆ ಕೊಟ್ಟ ಒಂದು ಆ ಕೊಡುಗೆಯನ್ನು ನಾವು ಗುರುತಿಸಬೇಕಂತ. ಆದರೆ ಅವರು ಮಾಡಿದಂಥ ಇಬ್ಬರ ಆ ಒಂದು ನಿಷ್ಕಲ್ಮಶ ಆ ಸೇವೆಯಿಂದ ಈ ಒಂದು ಕಡಬ ಸಂಸ್ಮರಣಾ ಸಮಿತಿ ಹುಟ್ಟಿತು ಅಂತ ಹೇಳಿದ್ರು ಖಂಡಿತ ತಪ್ಪಾಗಲಾರದು. ಯಕ್ಷಗಾನ ಅಕಾಡೆಮಿದ ಸದಸ್ಯರು ಕದ್ರಾ ನವನೀತ ಶೆಟ್ಟಿ, ಮದ್ದಳೆ ವಾದಕರು ಕೃಷ್ಣ ಪ್ರಕಾಶ್ ಉಳಿತಾಯ, ಭಾಗವತರು ಪದ್ಯಹಣ ಗಣಪತಿ ಭಟ್ರು, ಬಿಲ್ಡರ್ ರಾಘವೇಂದ್ರ ಆಚಾರ್ಯ, ಮುಂಬೈ ಕರ್ನಾಟಕ ವಿಶ್ವಕರ್ಮ ಅಸೋಸಿಯೇಷನ್ದ ಮರ್ಯಾದಿ ಕಾರ್ಯಂತರು ಗಣೇಶ್ ಕುಮಾರ್, ಕಡಬ ಸಂಸ್ಮರಣಾ ಸಮಿತಿದ ಮರ್ಯಾದಿ ಗುರುಕಾರ್ಯರು GT ಆಚಾರ್ಯ ಪಾಲ್ದಿತ್ತೊಂಡಿರ. ಸಮಿತಿದ ಗುರುಕಾರ್ಯರು ಸುಂದರ್ ಆಚಾರ್ಯ ಗುರುಕಾರ್ಮಿ ವಹಿಸ್ತಿದ್ದರ. ಪ್ರಧಾನ ಕಾರ್ಯಂತರು ಗಿರೀಶ್ ಕಾವೂರು, ಕೋಶಾಧಿಕಾರಿ ಭಾಸ್ಕರ ಆಚಾರ್ಯ ಒಟ್ಟಿಗಿದ್ದರ. ನೆಲ್ಲಿಕಾರ್ ದಾಮೋದರ ಶರ್ಮಾ ಕಾರ್ಯಕ್ರಮ ಸುಧಾರ್ಥ ಕೊರಿಯರ. ತಳಕಳ ಶ್ರೀ ಕಾಶಿ ವಿಶ್ವನಾಥೇಶ್ವರ ಯಕ್ಷಗಾನ ಮಂಡಳಿ ಉಳ್ಳಾಲ ಚೀರುಂಬ ಭಗವತಿ ಮೇಳ ಇಂಚ ಆಟದ ರಡ್ಡು ಮೇಳಲಿನ ಯಜಮಾನರು ಹಿರಿಯ ವೇಷಧಾರಿ ಪ್ರಸಂಗಕರ್ತರು ಕೆ ತಿಮ್ಮಪ್ಪ ಗುಜರನ್ ಶನಿವಾರ ರಾತ್ರಿ ತೀರಿಯರ. ಅರೆಗು 7 ವರ್ಷ ಪ್ರಾಯಾದಿತ್ತನ. 51 ವರ್ಷ ಯಕ್ಷಗಾನ ರಂಗುಡಿತಿನ ಹಿರಿಯ ವೇಷಧಾರು ಪ್ರಸಂಗ ಬರೆಪುನಾರು ಆಟದ ಪ್ರಸಾಧನ ಸಾಧುನಲಿನ ವಿನ್ಯಾಸಗಾರ ಬಿರ್ಸೆರಾದಿತ್ತಿನ ಕೆ ತಿಮ್ಮಪ್ಪ ಗುಜರನ್ 7 ವರ್ಷ ಪ್ರಾಯುಡು ಶನಿವಾರ ರಾತ್ರಿ ತೀರಿಯರ. ಅರು ಪೊಡಿದಿ ಬೊಕ್ಕ ಮಕಲು ಭಾಗವತರು ಯೋಗಾಕ್ಷಿನ ಅಗತದೆರ. ಹಿಮ್ಮೇಳ ಕಲಾವಿದರು ವೇಷಧಾರ ಆದಿತ್ತಿನ ಅರೆ ನಮಗೆ ಯೋಗೀಶ್ ತಳಕಳ ಈ ದುಂಬೆ ತೀರ್ತೆರ. ಸಾರತ್ತರ್ಮನುತ್ತ ಎನ್ಪೇಡ್ದು ತಳಕಳ ಶ್ರೀ ಕಾಶಿ ವಿಶ್ವನಾಥೇಶ್ವರ ಯಕ್ಷಗಾನ ಮಂಡಳಿದ ಸಂಚಾಲಕರಾದ 2004 ಉಳ್ಳಾಲ ಚೀರುಂಬ ಭಗವತಿ ಮೇಳದ ಸಂಚಾಲಕರಾದ ಮೇಳ ನಡಪ ಒಂದು ಪ್ರಧಾನ ಕಲಾವಿದರಾದಿತ್ತಿನ ತಿಮ್ಮಪ್ಪ ಗುಜರನ್ ತುಳು ಕನ್ನಡ ಸುಮಾರು 40 ಹೆಚ್ಚ ಪ್ರಸಂಗ ಬರೆತಿರ. ಮೈಸಾಸುರೆ, ಭಸ್ಮಾಸುರೆ, ಧಾರಕಾಸುರೆ, ಬುದ್ಧಿಯಂತೆ, ಕೋಟಿ, ವಾಮರ, ಬಪ್ಪಬ್ಯಾರಿ, ಮಧುಕೈಟಬ, ಘೋರ ಶೂರ್ಪನಕಿ, ಬಾಹುಕ, ಕೌಂಡ್ಲಿಕ ಇಂಚಿತ್ತಿ ಮಲ್ಲ ವೇಷಲೆಡೆ ರೈಸಿದಿನ ತಿಮ್ಮಪ್ಪ ಗುಜರನ್ 5 ವರ್ಷ ಕಂದಾವರ ಗ್ರಾಮ ಪಂಚಾಯತ್ ಗುರ್ಕಾರ್ಯರ್ಲ ಆದಿತ್ಯರ. ಭಜನೆಡ್ದು ದೇಶದ ಭವಿಷ್ಯ ಉಂಡು. ಭಜನೆಡ್ದು ನಮ್ಮ ಸಂಸ್ಕೃತಿ ನೆಂಪು ಮಲ್ತೊನ್ನ ಕಾರ್ಯ ನಡತೊಂದುಂಡು RSS ನಾಯಕರು PS ಪ್ರಕಾಶ್ ಪಂತೆರ. ಕುಂಪಳ ಶಾಲಾ ಮೈದಾನಡು ಶ್ರೀ ಬಾಲಕೃಷ್ಣ ಮಂದಿರದ ನಿಲೆಟ್ ತುಳು ಭಜನಾ ಪಂಥ ತಂಬೂರಿ 2020 ಉದಿಪನ ಮಲ್ತದ ಆರ್ಪಾತಿರಿಯರ. ಸೋಮೇಶ್ವರ ಗ್ರಾಮದ ಕುಂಪಳ ಶ್ರೀ ಬಾಲಕೃಷ್ಣ ಮಂದಿರದ ನಿಲೆಟ್ ತುಳುನಾಡಡೆ ಸುರುತ ಸರ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ತುಳು ಭಜನಾ ಪಂಥ ತಂಬೂರಿ 2020 ಅಟ್ಟಣೆ ಮಲ್ತದಿತ್ತದ. ಐತಾರ ಕುಂಪಲ ಶಾಲೆ ಮೈದಾನಡು ಉದಿಪನ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡ. RSS ನಾಯಕರು PS ಪ್ರಕಾಶ್ ಜಿಲ್ಲಾ ಮಟ್ಟದ ತುಳು ಭಜನಾ ಪಂಥನು ಉದಿಪನ ಮಲ್ತೆರ. PS ಪ್ರಕಾಶ್ ಪಾತಿರ್ದು ಭಜನೆಡು ದೇಶದ ಭವಿಷ್ಯ ಉಂಡು. ದೇಶಡೋರ್ಮಿಡು ಭಜನೆಡ್ದು ನಮ್ಮ ಸಂಸ್ಕೃತಿನ ನೆಂಪು ಮಲ್ತನ್ನ ಕಾರ್ಯ ನಡತೊಂದುಂಡು. ಕಲ್ಜಿಗೊಡು ಭಜನೆಗೂ ದೇವರು ಬೇಕ ಒಲಿವೆರೆಂದು ಶ್ಲೋಕಡೆ ಪಂತಿರಿಂದ ಅರ್ಪಂಡಿರ. ಯಾವಾಗ 16 ಜನ ಒಟ್ಟಿಗೆ ಒಂದು ಕಡೆ ಸೇರಿ ಭಜನೆಯನ್ನ ಮಾಡ್ತೀವ ಆಗ ಭಗವಂತ ಒಲಿತಾನೆ ಅಂತ. ಭಜನೆ ಮಾಡಿದವರಿಗೆ ಭಗವಂತ ಬೇಗ ಒಲಿತಾನಂತೆ. ಕಲಿಯುಗದಲ್ಲಿ ಇರುವಂತ ಮಹಾತ್ಮೆ. ಇಲ್ಲಿ ತಪಸ್ಸಿನ ಅವಶ್ಯಕತೆ ಇಲ್ಲ. ದ್ವಾಪರ ಯುಗದಲ್ಲಿ, ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ನಾವು ತಪಸ್ಸಿನ ಮೂಲಕ ಭಗವಂತನನ್ನು ಒಲಿಸುವಂಥದ್ದನ್ನ ಕೇಳಿದ್ದೇವೆ. ಆದರೆ ಕಲಿಯುಗದಲ್ಲಿ ಭಜನೆಯ ಮೂಲಕ ಬೇಗ ಭಗವಂತ ಒಲಿತಾನೆ ಅಂತ. ಅದಕ್ಕೆ ಹೇಳ್ತಾರೆ
ಕುಳಿತು ಪಾಡಿದರೆ ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವ ಭಗವಂತ ಅಂತ. ಅದಕ್ಕೆ ಕುಣಿದು ಭಜನೆಯನ್ನು ಮಾಡ್ತಾ ಇದ್ರೆ ಭಗವಂತ ಬೇಗ ಒಲಿತಾನೆ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸುದರ್ಶನ ಬೆದ್ರ ಪಾತಿರ್ದು ಸಂಘಟಕಿರಿಗಬಕ ಭಜನಾ ಪಂತುಡು ಪಾಲ್ದೆತ್ತು ನಕ್ಲಿಗ್ ಎಡ್ಡೆಪ್ಪು ಬಯಕೀರ. ಭಗವಂತನ ಸಾಕ್ಷಾತ್ಕಾರಗೋಸ್ಕರ, ಭಗವಂತನ ಅನುಗ್ರಹಗೋಸ್ಕರ ಇಪ್ಪನ ಏಕೈಕ ಮಾರ್ಗ ಅವು ಭಕ್ತಿದ ಮಾರ್ಗ. ಆ ಭಕ್ತಿದ ಮಾರ್ಗ ಉದ್ದೀಪನಾಪನು ವಾ ಮುಖಾಂತರ ಪಂಡ ಅವು ಭಜನದ ಮುಖಾಂತರ. ಈ ಭಜನೆ ಪನ್ಪನ ಮೂಜಿ ಅಕ್ಷರದ ಮುಖಾಂತರ ಅನೇಕ ದಾಸರನಕಲು, ಅನೇಕ ಮಹನೀಯರನಕಲು, ಅನೇಕ ಭಗವದ್ಭಕ್ತರು ಈ ಜಗತ್ತಲ್ಲಿ ಒಂದು ಹೊಸ ಸಂದೇಶನ ಕೊರ್ನೆಂಚಿನ ಒಂದು ಕಾಲಘಟ್ಟಡು ನಮ್ಮವಿಲ್ಲ. ಇನಿ ಯುವ ಪೀಳಿಗೆಲ್ಲ ಇನಿ ಈ ಭಜನದ ಮುಖಾಂತರ ಭಗವಂತನ ಶಕ್ತಿನ ಉದ್ದೀಪನ ಮಲ್ಪನ ಪ್ರಾಮಾಣಿಕ ಪ್ರಯತ್ನ ಈ ಭಾಗಡ ಅವನುಂಡು. ಇಸ್ಕಾನ್ ಸಂಸ್ಥದ ಕಾರುಣ್ಯ ಸಾಗರ ದಾಸ ಸ್ವಾಮೀಜಿ ಬೊಕ್ಕ ಸನಂದನ ಕಾರುಣ್ಯ ದಾಸ್ ಸ್ವಾಮೀಜಿ, ಜಿಲ್ಲಾ ಪಂಚಾಯತ್ ಒತ್ತು ಗುರ್ಕಾರ್ದಿ ಕಸ್ತೂರಿ ಪಂಜಾ, ಬಿಜೆಪಿ ಕ್ಷೇತ್ರ ಗುರ್ಕಾರ್ಯರು ಚಂದ್ರಹಾಸ್ ಪಂಡಿತ್ ಹೌಸ್, ಭಗವತಿ ತೀಯ ಸಮಾಜ ಗುರ್ಕಾರ್ಯರು ಚಂದ್ರಹಾಸ ಉಳ್ಳಾಲ, ಬೊಲ್ಮದ ಶ್ರೀ ಅಯ್ಯಪ್ಪ ದೇವಸ್ಥಾನದ ಗುರ್ಕಾರ್ಯರು ಚಂದ್ರಹಾಸ ಅಡ್ಯಂತಾಯ ಇಂಚ ಬಿನ್ನಿರು ಪಾಲ್ದೆತ್ತೊಂಡಿರ. ಸಂಘಟಕಿಯರು ಸತೀಶ ಕುಂಪುಳ, ಪ್ರವೀಣ್ ಎಸ್ ಕುಂಪುಳ ಬೊಕ್ಕ ಬಾಲಕೃಷ್ಣ ಮಂದಿರದ ಪದಾಧಿಕಾರಿಲು ಪಾಲ್ದೆತ್ತೊಂಡಿರ. ಅರುಣ್ ಉಳ್ಳಾಲ ಕಾರ್ಯಕ್ರಮ ಸುಧಾರ್ಥ ಕೊರಿಯರ. ಭಜನೆದ ಪದಪಂಪನ ಕುಂಪಲ ಶಾಲೆ ಮೈದಾನೊಡ್ದು ಬಾಲಕೃಷ್ಣ ಮಂದಿರ ಮುಟ್ಟ ಪೊರ್ಲದ ಮೆರವಣಿಗೆ ಎತ್ಕೊಂಡಿರ. ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ ದ ಮಹಾಸಭೆ ಐತಾರ ಬೆದ್ರದ ಅರಮನೆ ಬಾಕಿಲ್ದ ಪದ್ಮಾವತಿ ಕಲಾ ಮಂದಿರೋಡು ನಡೆತನ. ಬ್ಯಾಂಕ್ ದ ಗುರ್ಕಾರ್ಯರು ಎಂ ಬಾಹುಬಲಿ ಪ್ರಸಾದ್ ಗುರ್ಕಾರ್ಬಿಡ್ ನಡೆತಿನ ಸಭೆಟ್ 2013-2020 ಸಾಲದ ವರದಿನ ದುಂಬುದಿಯರ. ಬ್ಯಾಂಕ್ ದ ಗುರ್ಕಾರ್ಯರಾದಿತ್ತದು ಕರೆದು ಪೋಯಿನ ಮಾಜಿ ಮಂತ್ರಿ ಅಮರನಾಥ ಶೆಟ್ರೆಗೆ ಶ್ರದ್ಧಾಂಜಲಿ ಸಂದಾಯರು. ಬೆದ್ರದ ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ ದ 2013-2020 ಸಾಲದ ಮಹಾಸಭೆ ಐತಾರ ಬೆದ್ರ ಅರಮನೆ ಬಾಕಿಲ್ದ ಪದ್ಮಾವತಿ ಕಲಾ ಮಂದಿರಡು ಅಟ್ಟಣೆ ಆದಿತ್ತನ. ಬ್ಯಾಂಕ್ ದ ಗುರ್ಕಾರ್ಯರು ಎಂ ಬಾಹುಬಲಿ ಪ್ರಸಾದ್ ಗುರ್ಕಾರ್ಬಿಡ ನಡೆತಿನ ಮಹಾಸಭೆಟ್ ದುಂಬತ್ತ ಕರೆದು ಪೋಯಿನ ಬ್ಯಾಂಕ್ ದ ಗುರ್ಕಾರ್ಯರು ಮಾಜಿ ಮಂತ್ರಿ ಕೆ ಅಮರನಾಥ್ ಶೆಟ್ರೆಗೆ ಶ್ರದ್ಧಾಂಜಲಿ ಸಮರ್ಪಣೆ ಮಲ್ತಿರ. ಅಂಚನೆ ಈ ಸಾಲಡು ಕರೆದು ಪೋಯಿನ ನಿರ್ದೇಶಕರು ಎಚ್ ಪ್ರೇಮಾನಂದ ಪ್ರಭು ಬೊಕ್ಕ ಮಾಜಿ ಕಾರ್ಯಂತರು ರಜನಿ ಕುಮಾರ್ಗೆ ಶ್ರದ್ಧಾಂಜಲಿ ಸಂದಾಯರ. ಬ್ಯಾಂಕ್ದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ಎದ್ಕೊಂದು ಸುರುತ ಪಾತ್ರ ಬಂಡಿರ. ಅಂಜನೆ 2013-2020 ಸಾಲದ ವರ್ಷದ ವರದಿನ ದುಂಬುದಿಯರ. ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇರುವವರು ಅಮರನಾಥ್ ಶೆಟ್ಟರು. ಯಾರೇ ಅಲ್ಲಿ ಹೋಗಲಿ, ಅವರು ಅನಾರೋಗ್ಯದಲ್ಲಿ ಇದ್ದರೂ ಕೂಡ ಅವರಲ್ಲಿ ಯಾರೇ ಹೋಗಲಿ ಅದಕ್ಕೆ ತನ್ನಿಂದಾದಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ರು. AJ ಹಾಸ್ಪಿಟಲ್ ಇರಲಿ, KMC ಇರಲಿ, ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಇವರು ಬಿಲ್ಲುಗಳನ್ನು ಹಿಡ್ಕೊಂಡು ಹೋಗುವಾಗ ಇವರು ಫೋನ್ ಮಾಡಿ ಅದಕ್ಕೆ ಸ್ವಲ್ಪ ವಿನಾಯಿತಿ ಕೊಡಿ, ಸ್ವಲ್ಪ ರಿಯಾಯಿತಿ ಮಾಡಿ, ಸ್ವಲ್ಪ ಅವರಿಗೆ ಸಹಾಯ ಮಾಡಿ ಅಂತೇಳಿ ವಿನಂತಿಸಿಕೊಂಡು ತನ್ನಿಂದಾದ ಸಹಾಯವನ್ನು ನೀಡ್ತಾ ಇದ್ದವರು ಅಮರನಾಥ್ ಶೆಟ್ಟರು. ಈ ಹಿನ್ನೆಲೆಯಲ್ಲಿ ನಾವು ಕಲ್ಪವೃಕ್ಷ ಆರೋಗ್ಯ ಕಾರ್ಡನ್ನು ಕೂಡ ಪ್ರಾರಂಭ ಮಾಡಿದ್ದ ಉದ್ದೇಶ ಎಲ್ಲರೂ ಆರೋಗ್ಯವಾಗಿರಬೇಕು. ಒಂದು ವೇಳೆ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಬ್ಯಾಂಕ್ ಆ ಮೆಂಬರ್ ಒಟ್ಟಿಗೆ ಬೆಂಗಾವಲಾಗಿ ಅವರನ್ನು ಆ ಸಂಕಷ್ಟ ಸಮಯದಲ್ಲಿ ಪಾರು ಮಾಡಬೇಕು ಅಂತೇಳುವ ಒಂದು ಉದ್ದೇಶ ಇಟ್ಟುಕೊಂಡು ಆರೋಗ್ಯ ಕಾರ್ಡನ್ನು ಕೂಡ ಪ್ರಾರಂಭ ಮಾಡಿದ ಪ್ರೇರಣಾ ಶಕ್ತಿ ಅವರೇ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಅಭಿಪ್ರಾಯ, ಎಲ್ಲ ಒಂದು ವರ್ಷಕ್ಕೆ ಒಬ್ಬನಿಗಾದರೂ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆ ಇದ್ದರೆ ಅದನ್ನು ದಾನಿಗಳ ರೂಪದಿಂದ ಇರ್ಬೋದು ಅಥವಾ ಯಾರಿಂದಾದರೂ ಕಲೆಕ್ಷನ್ ಮಾಡಿ ಆದರೂ ಅತ್ಯಂತ ಅವಶ್ಯಕತೆ ಇರುವ ಒಬ್ಬರಿಗೆ ಅಮರನಾಥ್ ಶೆಟ್ಟರ ಹೆಸರಲ್ಲಿ ಒಂದು ಆ ಖರ್ಚನ್ನು ನಿಭಾಯಿಸುವ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ ಅಂತೇಳಿ ಈ ಸಮಯದಲ್ಲಿ ಹೇಳ್ತಾ ಕೆ ಅಮರನಾಥ್ ಶೆಟ್ಟರನ ಬಗ್ಗೆ ಟಚ್ ಮಲ್ಪೈನ ಬೂಕುನು ಎಂ ಬಾಹುಬಲಿ ಪ್ರಸಾದ್ ಬಿಡುಗಡೆ ಮಲ್ತೆರ. ಸಭೆಟ್ ಗುರ್ಕಾರ್ಮಿ ವಯಸ್ಸಿನ ಹೊಸ ಗುರ್ಕಾರ್ಯರು ಎಂ ಬಾಹುಬಲಿ ಪ್ರಸಾದರಿಗೆ ತಮ್ಮನದ ಮರ್ಯಾದೆ ಮಲ್ತೆರ. ಎಂ ಬಾಹುಬಲಿ ಪ್ರಸಾದ್ ಗುರ್ಕಾರ್ಮದ ಭಾಷಣ ಮಲ್ತದು. ಈ ಸಾಲಡು ಬ್ಯಾಂಕ್ದ ಗಿರಾಕಿಲು ಬೊಕ ನಿರ್ದೇಶಕರು ಒತ್ತು ಗುರ್ಕಾರ್ಲು ಕಾರಿಂತಿರು ಕೊರ್ನ ಸಹಾಯ ಸಹಕಾರದಂಚನೆ ನನ್ನದ ವರ್ಷುಡ್ಲ ಸಹಾಯ ಸಹಕಾರ ಬಯಕ್ವ ಸರ್ವರಿಗ್ಲ ಸೊಲ್ಮೆ ಸಂದಾವೆನ್ ಪಂಡಿರ.
ವಿಶೇಷವಾಗಿ ನಮ್ಮ ಬ್ಯಾಂಕಿನಲ್ಲಿ ಪ್ರಾಂಪ್ಟ್ ಪೇಮೆಂಟ್ ಮಾಡಿದ್ರೆ 1% ರಿಯಾಯಿತಿಯನ್ನು ನಾವು ಕೊಡ್ತಾ ಇದ್ದೇವೆ ಇವತ್ತು, ಬಡ್ಡಿಯಲ್ಲಿ ಸಹ. ಬೇರೆ ಕೋಆಪರೇಟಿವ್ ಬ್ಯಾಂಕ್ ನೋಡುವಾಗ ನಮ್ಮ ಬ್ಯಾಂಕಿನ ಇಂಟ್ರೆಸ್ಟ್ ನಿಜವಾಗಿ ಕಡಿಮೆ, 11%, 12%, 13%ನಲ್ಲಿ ಭಾಳಷ್ಟು ಸುಲಭದಲ್ಲಿ ನಾವು ಇವತ್ತು ಸೆಕ್ಯೂರಿಟಿ ಇದ್ದೇ ಲೋನ್, ಕಾನೂನಿನ ಚೌಕಟ್ಟಲ್ಲೇ ಲೋನ್ ಕೊಡೋದಲ್ಲ, ಅದನ್ನು ಮೀರಿ ನಾವು ಲೋನ್ ಖಂಡಿತವಾಗಿ ಕೊಡಲಿಕ್ಕೆ ನಾನು ಬಿಡುವುದಿಲ್ಲ, ಆದರೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಯು ಖಂಡಿತವಾಗಿ ಬಿಡುವುದಿಲ್ಲ ಅಂತ ನಾನು ಅದನ್ನು ನಂಬಿಕೊಂಡು ಬಂದವ. ಬ್ಯಾಂಕಿನಲ್ಲಿ ಸುಮಾರು 35 ವರ್ಷಗಳ ಕಾಲ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಖಂಡಿತವಾಗಿಯೂ ಬ್ಯಾಂಕ್ 35 ವರ್ಷಗಳ ಕಾಲದ ನಿರ್ದೇಶಕನಾಗಿ ಕೆಲಸ ಮಾಡುವಾಗ ಅದರ ಇಡೀ ಹಿಸ್ಟ್ರಿ ನೋಡುವಾಗ ನಮಗೆ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಅಂತ ನಿಮ್ಮೆಲ್ಲ ಮುಂದೆ ಇಟ್ಟಿದ್ದೇನೆ. ಬಹುಶಃ ಮೂಡಬಿದಿರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ ಅಂದರೆ ಭಾಳ ಹೆಸರುವಾಸಿಯಾದ ಬ್ಯಾಂಕ್. ಉಲ್ಲೇಖ ಮಾಡಿದರು ಪ್ರತಿಷ್ಠಿತ ಬ್ಯಾಂಕಿಂದ. 104 ವರ್ಷ ಇತಿಹಾಸವುಳ್ಳ ಈ ಬ್ಯಾಂಕ್ ನಿಜವಾಗಿ ಪ್ರತಿಷ್ಠಿತ ಬ್ಯಾಂಕ್. 25% ಡಿವಿಡೆಂಟ್, ಸುಮಾರು 338 ಕೋಟಿ ರೂಪಾಯಿಗಿಂತಲೂ 338 ಕೋಟಿ ರೂಪಾಯಿಗಿಂತಲೂ ಒಂದು ಫಿಕ್ಸೆಡ್ ಡಿಪಾಸಿಟ್ ಇದು ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಇದ್ದರೆ ಅದು ಭಾಳ ಆಶ್ಚರ್ಯ ಆಗ್ತದೆ. ಇವತ್ತು ಬ್ಯಾಂಕಿನ ಮೇಲಿರುವ ವಿಶೇಷವಾದ ನಮ್ಮ ಮೇಲಿರುವ ನಂಬಿಕೆ, ಬ್ಯಾಂಕಿಗೆ ಬೇಕಾದ ನಂಬಿಕೆ, ಆ ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ ದ ನಿರ್ದೇಶಕರಾದ ಎಂ ಗಣೇಶ್ ನಾಯಕ್, ಚಾರ್ಜ್ ಮೋನಿಸ್, ಮನೋಜ್ ಶೆಟ್ಟಿ, ಸಿಎಚ್ ಅಬ್ದುಲ್ ಗಫೂರ್, ಎಂಪಿ ಅಶೋಕ್ ಕಾಮತ್, ಎಂ ಜ್ಞಾನೇಶ್ವರ ಕಾಳಿಂಗಪ್ಪೈ, ಎಂ ಜಯರಾಮ್ ಕೋಟ್ಯಾನ್, ಎಂ ಪದ್ಮನಾಭ, ದಯಾನಂದ ನಾಯಕ್, ಪ್ರೇಮಾ ಎಸ್ ಸಾಲ್ಯಾನ್, ಅನಿತಾ ಶೆಟ್ಟಿ ಬೊಕ್ಕ ವಿಮಲ್ ಕುಮಾರ್ ಜೈನ್ ಪಾಲ್ದೆತ್ತೊಂಡಿರ. ಕುಡ್ಲದ ಜಪ್ಪು ಬಂಟಿರ್ನ ಸಂಘದ ನಿಲಿಟ್ ಹಿರಿಯ ವೈದ್ಯರು, ಅರಿವಳಿಕೆ ತಜ್ಞರು ಇಂಚಿಪ್ಪ ತೀರುಪೋಯಿನ ಕೊಡೆತ್ತೂರು ಗುತ್ತು ಡಾಕ್ಟರ್ ಜಯರಾಮ ಆಳ್ವೆರೆಗ್ ಶ್ರದ್ಧಾಂಜಲಿ ಸಭೆ ನಡೆತಂಡ. ಸಭೆಟ್ಟು ಪುರ್ಪ ನುಡಿ ನಮನ ಸಂದಾಯ್ತ ಮಲ್ತೆರ. ಇಂಚಿಪ್ಪ ಕರಿದುಪೋಯಿನ ಹಿರಿಯ ವೈದ್ಯರು, ಅರಿವಳಿಕೆ ತಜ್ಞರು ಕೊಡೆತ್ತೂರು ಗುತ್ತು ಡಾಕ್ಟರ್ ಜಯರಾಮ ಆಳ್ವೆರೆಗ್ ಶ್ರದ್ಧಾಂಜಲಿ ಸಂದಾಯರೆ ಕುಡ್ಲ ಜಪ್ಪು ಬಂಟಿರ್ನ ಸಂಘ ಸಭೆನು ಅಟ್ಟಣೆ ಮಲ್ತದಿತ್ತಿನ. ಸಂಘದ ಗುರ್ಕಾರ್ಯರು ರಾಜ್ಕುಮಾರ್ ಶೆಟ್ಟಿ, ಪಿ ಗುರ್ಕಾರ್ಮಿಡ್, ಎಮ್ಮೆಗರಿತ ರಮಾಲಕ್ಷ್ಮೀ ನಾರಾಯಣ ಹಾಲಡ್ ನಡತಿನ ಸಭೆಟ್ ಡಾಕ್ಟರ್ ಜಯರಾಮ್ ಆಳ್ವೆರ್ನ ಚಿತ್ರಪಟಕ್ಕೂ ಪುರ್ಪ ಪಾಡ್ದು ನುಡಿನಮನ ಸಂದಾಯಿರ. ಸಮಾಜ ಸೇವೆ ಮಲ್ತೊಂದು ಬದುಕು ಸಾಗಾಯಿನ ಜಯರಾಮ ಆಳ್ವೆರ್ ಬಂಟಿರ್ನ ಸಂಘನು ಆನಿದ ಕಷ್ಟ ದಿನಕುಲೆಡ್ಲ ಸಂಘಟನೆ ಮಲ್ತದು ಸಮಾಜದ ಎಡ್ಡೆ ಪೊಗುಪುಣೆಯಿನಾರೆಂದು ಸಬಿಟ್ಟು ಸರ್ವಿರ್ಲಾ ಪುಗಾರಿಯರ. ಹೀಗೆ ಹೇಳಿದ್ರು, ಹಾಗೆ ಹೇಳಿದ್ರು, ಹೀಗೆ ಮಾಡುವಂತ ಹೇಳಿದ್ರು, ಡಿಸ್ಕಸ್ ಮತ್ತೊಂದೇ ಕಂಟಿನ್ಯೂಸ್ ಮಾಡ್ತಿದ್ದೆ. ಅದನ್ನ ಸ್ಪ್ರಿಟ್ ಮೆಚ್ಚೋಡ ಪಕ್ಕ ನನಗೆ ಇತ್ತ ಮಾತೆಲ್ಲ ಡಿಸೆಂಟ್ರಲೈಸ್ ತಳಮಟ್ಟಡ ಅವರು ಮಾತಾ ಸಂಘಟನೆ ಎಲ್ಲ ಐದು ಆ ಕಾಲ ತಳಮಟ್ಟಡ ಸಾಧ್ಯ ಐತಿ ಮಾಡ್ತಿದ್ದೆ, ಜನಗಳ ಕೂಡ ಸಾಧ್ಯ ಐತಿ. ಇಲ್ಲೆಲ್ಲ ಮೆಂಬರ್ಶಿಪ್ ಒಂದು ಆರ್ಗನೈಸ್ ಮಾಡಿರೋ ಪ್ರಸ್ತಾಪ ಮಾಡ್ಕೊಂಡು ಒಂದು ಕಾರಣ ಸಾಧ್ಯ ಇದ್ದಲ್ಲಿ ಪಾಸಿಬಲ್ ಅಂದರೆ ಪಾಸಿಬಲ್ ಪ್ರಜಾಪತಿನಾರು ಜಾಗ. ಆತ್ಮಗೂ ಸಾವಿತ್ತು, ಸಾವು ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ. ಮನುಷ್ಯ ಪುನರಪಿ ಜನ ಪುರ ಮರಣ ಬಂತು, ಜೀವನಡು ಹೊರಪ ಇರ್ಬೇಕು ಅಂಚನೆ ಒಂಜಿ ನಮ್ಮ ಜೀವನಡು ಇದು ಹೊಸದು. ಮನುಷ್ಯ ಈ ಆತ್ಮ ಅಮರ, ಈ ಜೀವ ನಶ್ವರ. ಆತ್ಮ ಅನನ್ಯ ಜೀವ ನಗನ್ಯ ಅಂಜನದಿ ಆಡ ಅದು ನಂಕದ ಎಡ್ಡೆ ಬೋಡಿತ್ತು ನಾಣಲ ಅದು ಸಮಯ ಹೋಯಿತು. ಜಯರಾಮ್ ಆಳ್ವೆರ್ನ ಮಗೆ ಪ್ರಜ್ವಲ್ ಜೆ ಆಳ್ವ, ಬಂಟಿರ್ನ ಯಾನೆ ನಾಡವೆರ್ನ ಮಾತೃ ಸಂಘದ ಮಾಜಿ ಪ್ರಧಾನ ಕಾರ್ಯಂತರು ವಸಂತಕುಮಾರ್ ಶೆಟ್ಟಿ, ಸಂಘದ ಮಾಜಿ ಗುರ್ಕಾರ್ಲು ಸುರೇಶ್ ಶೆಟ್ಟಿ ಜಪ್ಪು, ಕೃಷ್ಣರಾಜ ಸುಲಾಯ, ಸುನೀಲ್ ಶೆಟ್ಟಿ ಮುಳಿಬಿತ್ಲು, ಮರ್ಯಾದಿ ಗುರ್ಕರ್ಯರು ಬಿ ಲಕ್ಷ್ಮಣ ಶೆಟ್ಟಿ, ಕೋಶಾಧಿಕಾರಿ ರಾಜೇಶ್ ಶೆಟ್ಟಿ ಪಾಲ್ದೆತ್ತೊಂಡಿರ. ಸಂಘದ ಕಾರ್ಯಂತರು ರಾಜಾ ಶೆಟ್ಟಿ, ಜತೆ ಕಾರ್ಯಂತರು ಸುಚೇತಾ ಶೆಟ್ಟಿ ಒಟ್ಟಿಗಿದ್ದಿರ.
ಮೀಟರ್ ಬಡ್ಡಿ ವ್ಯವಹಾರ ನಡಪ ಒಂದು ಬಡ್ಡಿ ಕಟ್ಟಂದಿನಗ್ಲಿಗೂ ಜೀವದೆಪ್ಪು ಎಂದು ಪೊಡಿಪಾವಂದಿತ್ತಿನ ನಾಗರಾಜ್ ಶೆಟ್ಟಿ ಪನ್ಪುನಾಯನ್ ಬೆಂಗಳೂರು ಸಿಸಿಬಿ ಪೊಲೀಸರು ಪತ್ತದಿರ ಬಾಲಾಜಿ ಫೈನಾನ್ಸ್ ಪುದರ್ಡ್ ನಾಗರಾಜ್ ಬೇರದಕ್ಲೆಗ್ ಬಡ್ಡಿಗೂ ಸಾಲವದ್ಗಾವಂದಿತ್ತೆ. ಬೆಂಗಳೂರು ಮಲ್ಲೇಶ್ವರದ ನಾಗರಾಜ್ ಶೆಟ್ಟಿ ಬಾಲಾಜಿ ಫೈನಾನ್ಸ್ ಸಂಸ್ಥೆಯನ್ನು ನಡಪ ಒಂದು ಮಲ್ಲೇಶ್ವರ ಬೊಕ್ಕ ವಯಲಿ ಕಾವಲ್ ಸುತ್ತಮುತ್ತದ ಬೇರದಕ್ಲಿಗೂ ಬಡ್ಡಿಗೂ ಸಾಲ ಕೋರೊಂದಿತ್ತೆ. ನಾಗರಾಜ ಶೆಟ್ಟಿಗೆ ಎದುರಾದ ದೂರು ಬತ್ತಿ ನೀಡಿದವರ ತನಿಖೆ ನಡಪಾಯಿನ ವಿಶೇಷ ತಂಡ ಆರೋಪಿನ ಬಂಧನ ಮಲ್ತದಂಡ. ಕೋರ್ಟ್ದ ಶೋಧನಾ ವಾರಂಟ್ ದೆತ್ತೊಂದು ನಾಗರಾಜನ ಇಲ್ಲ ಮಿತ್ತಲ ಕಾರ್ಯಾಚರಣೆ ನಡಪಾದಿರ. 22 ಲಕ್ಷ ರೂಪಾಯಿ ಕಾಸು 154 ಚೆಕ್ 84 ಡಿಡಿ ಒಕ್ಕ ಲಕ್ಷಗಟ್ಲೆ ಬಿಲೆತ ಆಸ್ತಿ ಪತ್ರ ಇಲ್ಲಡತಿಗದಿರ. ಪಾಕವಶಲಿಡ್ದು ಮೀಟರ್ ಬಡ್ಡಿ ವ್ಯವಹಾರ ನಡಪಾವಂದಿತ್ತಿನ ನಾಗರಾಜ್ ಶೂರಿಟಿದಿ ಒಂದು ಸಾಲ ಕೊರೊಂದಿತ್ತೆ. ಸಾರ್ವಜನಿಕರಿಡ್ದು ಆಜ್ ಹಿಡಿದು 10% ಮುಟ್ಟ ಬಡ್ಡಿ ವಸೂಲಾವಂದಿತ್ತಿನ ಅಸಲು ನಿಘಂಟದ ಬಡ್ಡಿ ಕಟ್ಟಂಡಲ ಹೆಚ್ಚ ಬಡ್ಡಿ ಕೊರಿಯರೆ ಪೋಡಿಪಾವಂದಿತ್ತೆ ಎಂದು ಪೊಲೀಸರು ತೆರಿಪಾದಿರ. ಮಲ್ಲೇಶ್ವರದ ಜವಳಿ ಬೇರದ ಸುನಿಲ್ ಕುಮಾರ್ 2017 5 ಲಕ್ಷ ರೂಪಾಯಿ ಸಾಲದೆ ತೊಂದಿರ. ಅವೇನು ಮತ್ತ ಸರಿಯಾದ ಕಟ್ಟಂಡಲ ನನಲಾತ ಕಾಸು ಕೊರಿಯರೆ ಉಪದ್ರ ಕೊರೊಂದಿತ್ತಿ ನೀಡಿದವರ ಸುನಿಲ್ ವಯಲಿ ಕಾವಲ್ ಸ್ಟೇಷನ್ಗೂ ದೂರು ಕೊಡ್ತೀರ. ತನಿಖೆನು ನಗರ ಪೊಲೀಸ್ ಕಮಿಷನರ್ ಸಿಸಿಬಿಗೂ ವರ್ಗ ಮಲ್ತದಿತ್ತೀರ. ತನಿಖೆ ನಡಪಾಯಿನ ಸಿಸಿಬಿ ಪೊಲೀಸರು ನಾಗರಾಜ್ ಶೆಟ್ಟಿನ ಬಂಧನ ಮಲ್ತದಿರ. ಪುತ್ತೂರು ತಾಲೂಕದ ಮಚ್ಚಿಮಲೆ ಕೇಶವಮೂರ್ತಿ ಬೊಕ್ಕ ಪೂರ್ಣಶ್ರೀ ಕಂಡನಿ ಬುಡಿದಿ ಬೆಂಗಳೂರು ಸಾಫ್ಟ್ವೇರ್ ಬೇಲೆಡಿತದು ಇತ್ತೆ ಸ್ವದೇಶಿ ಚಾಕ್ಲೇಟ್ ಉದ್ಯಮಡು ಗೆಲ್ಮೆ ಪಡೆದಿರ. ಕೊರೋನಾ ಲಾಕ್ಡೌನ್ ಪೊರ್ತುಡು ಊರುಗು ಬತ್ತಿನ ಮಕ್ಕಳು ಮಲ್ಲ ವ್ಯವಹಾರ ಒಂಜೇನು ಸಾಧಿಸಾದಿರ. ಇತ್ತೆ ಆ ಬಗೆಟೊಂಜಿ ವರದಿ. ತಾಲೂಕು ಮಚ್ಚಿಮಲ್ಲಿತ ಕೇಶವಮೂರ್ತಿ ಬೊಕ್ಕ ಪೂರ್ಣಶ್ರೀ ಕಂಡನಿ ಬುಡಿದಿನ ಚಾಕ್ಲೇಟ್ ಉದ್ಯಮ ವ್ಯವಹಾರ ಇತ್ತೆ ಮಲ್ಲ ಸುದ್ದಿ ಮಲ್ತದಿಲ್ಲ. ಬೆಂಗಳೂರು ಸಾಫ್ಟ್ವೇರ್ ಬೇಲೆಡಿತ್ತಿನ ಮುಕುಲು ಕೊರೋನಾ ಲಾಕ್ಡೌನ್ ಪೊರ್ತುಡು ಊರಿಗೆ ಬೈದಿರ. ವರ್ಕ್ ಫ್ರಮ್ ಹೋಮ್ ಪನ್ಪುನಂಚ ಬೇನೊಂದಿತ್ತಿನ ಮುಕ್ಲಿಗೂ ಲಾಕ್ಡೌನ್ ರಜೆ ಒಂಜಿ ವಿಶೇಷ ಅನುಭವ ಕೊಡ್ತುಡು. ಸ್ವದೇಶಿ ಚಾಕ್ಲೇಟ್ ಕಂಡನಿ ಬುಡಿದಿ ಪನ್ಪುನ ಪಾತೆರ ಕೇನ್ಪಾದನ ಇಲ್ಲಲ್ದ ತೋಟಡು 18 ಎಕರೆ ಕೃಷಿ ಭೂಮಿ ಇತ್ತದು 500 ಕೊಕ್ಕೋ ದೈಬುಳೆ ಪಾದೆರ. ಕೊಕ್ಕೋ ಬಿತ್ತು ಮಾತ ಪ್ರಯೋಜನದಾಂತೆ ಹಾಳಾಂದುಪ್ಪುನ ತೂಯಿನ ಮಕ್ಕಳಿಗೆ ಚಾಕ್ಲೇಟ್ ತಯಾರು ಮಲ್ಪನ ಆಲೋಚನೆ ಬರ್ತಿಲ್ಲ. ಇದುವೇ ಪೊರ್ತುಡು ದೇಶದ ಪ್ರಧಾನಿ ನರೇಂದ್ರ ಮೋದಿ ವೋಕಲ್ ಫಾರ್ ಲೋಕಲ್ ಆತ್ಮನಿರ್ಭರಗೂ ಲೆಪ್ಪು ಕೊಡ್ದಿತ್ತದು ಈ ಕಂಡನೆ ಬಿಡದಿಗೊಂದು ಉಮೇದು ಕೊಡ್ತಡು. ಚಾಕ್ಲೇಟ್ ತಯಾರು ಮಲ್ತಿನ ಸಾಫ್ಟ್ವೇರ್ ಬೇಲೆದಾರ ಕೇಶವಮೂರ್ತಿ ದಾನೆ ಪಂತಿರನ್ ಕೆಂಡೆ. ನಾವು ಅದೇ ಲಾಕ್ಡೌನ್ ಇರುವಾಗ ಶುರು ಮಾಡಿದ್ದು. ಲಾಕ್ಡೌನ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಲಾಕ್ಡೌನ್ ಇದ್ದಾಗ ಊರಿಗೆ ಬಂದ್ವಿ. ಊರಿಗೆ ಬಂದಾಗ ಏನಾಗಿತ್ತು ಅಂದರೆ ಫುಲ್ ಲಾಕ್ಡೌನಿಂದಾಗಿ ನಮ್ಮಲ್ಲಿ ನಾವು ಕೊಕ್ಕೋ ಬೆಳಿತೇವೆ ಇಲ್ಲಿ ತೋಟದಲ್ಲಿ. ಸೊ ಅದನ್ನು ಮಾರ್ಕೆಟ್ ಇರಲಿಲ್ಲ, ಎಲ್ಲ ಕ್ಲೋಸ್ ಆಗಿತ್ತು. ಸೊ ಅದನ್ನು ನಾವು ಹಸಿ ಕೊಕ್ಕೋ ಕೊಡ್ತಾಯಿದ್ವಿ. ಅದಕ್ಕೆ ನಾವು ನಮ್ಮದೇ ಕೊಕ್ಕೋದಿಂದ ಎಂತ ಮಾಡ್ಬೋದು, ಅದನ್ನು ಹೇಗೆ ಅದನ್ನು ಬೈ ಪ್ರಾಡಕ್ಟ್ ಆಗಿ ಮಾಡ್ಬೋದು ಅಂತ ನೋಡ್ತಾ ಇದ್ವಿ. ಆಗ ಅದನ್ನು ಫರ್ಮೆಂಟೇಷನ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅದರಿಂದಲೇ ಚಾಕ್ಲೇಟ್ ಮಾಡ್ಬೋದು ಅಂತೇಳಿ ಚಾಕ್ಲೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ಸ್ಪಿರೇಷನ್ ಒಂದು ನಮ್ಮ PM ಹೇಳಿದ ಇದು ಅಂತ ವೋಕಲ್ ಫಾರ್ ಲೋಕಲ್ ಮತ್ತು ನಮ್ಮದು ಆತ್ಮನಿರ್ಭರ ಅಂತೇಳಿತ್ತು. ಸೊ ಅದಕ್ಕೋಸ್ಕರ ಓಕೆ ಫೈನ್, ನಮ್ಮ ಹತ್ರ ಇಲ್ಲಿ ನಮ್ಮದು ಏನೋ ಒಂದು ತೋಟದಲ್ಲಿ ನಾವು ಬೆಳೀತಾ ಇದ್ದೇವೆ, ಇದರಿಂದಲೇ ಬೈ ಪ್ರಾಡಕ್ಟಾಗಿ ನಾವು ಎಂತ ಯೂಸ್ ಮಾಡ್ಬೋದು ಅಂತೇಳಿ ಹುಡುಕ್ತಾ ಹೋದಾಗ ಇದೊಂದು ಚಾಕ್ಲೇಟ್ ಮಾಡ್ಬೋದು ಅಂತ ಗೊತ್ತಾಯಿತು. ಕರಿನ 8 ವರ್ಷದ್ದು ಬೆಂಗಳೂರು ಸಾಫ್ಟ್ವೇರ್ ಬೇಲೆಡಿತ್ತಿನ ಪೂರ್ಣಶ್ರೀ ಬೊಕ್ಕ 15 ವರ್ಷದ್ದು ಸಾಫ್ಟ್ವೇರ್ ಬೇಲೆಡುಪ್ಪನ ಕೇಶವಮೂರ್ತಿ ಕೊಕ್ಕೋಡ್ದು ಚಾಕ್ಲೇಟ್ ತಯಾರು ಮಲ್ಪನ ಸಂಶೋಧನೆ ಮಲ್ತದ್ದು ಜವಣ್ಣ ಜವಂದಿಗೆ ಮಾದರಿ ಆತಿರ.
ಒವೇ ರಾಸಾಯನಿಕ ಬೆರಕೆ ಮಲ್ಪಂದೆ ಸಾವಯವ ಮಾದರಿಡ್ ತಯಾರು ಮಲ್ತಿನ ಚಾಕ್ಲೇಟ್ ಅನ್ನು ಆನ್ಲೈನ್ ಮಾರಾಟ ಮಲ್ತೊಂದುಲ್ಲೇರ. ಮಹಾರಾಷ್ಟ್ರ, ಗುಜರಾತ್ ಇಂಚ ದೇಶದ ಬೇತೆ ಬೇತೆ ರಾಜ್ಯಗಳಿಗೆ ಈ ಚಾಕ್ಲೇಟ್ ಪೋನುಂಡು. ಇದೇ ದೇಶಲಿಡ್ದು ಬೇಡಿಕೆ ಬೈದಿಲ್ಲ. ಡಾರ್ಕ್ ಮಾದರಿ ಚಾಕ್ಲೇಟ್ ಸಕ್ಕರೆ ಅಂಶ ಕಮ್ಮಿ ಇದ್ದದ್ದು, ಕೊಕ್ಕೋ ಅಂಶ ಹೆಚ್ಚಾದುಂಡು. ಬೇತೆ ಕಂಪನಿದಾದ ಈ ಚಾಕ್ಲೇಟ್ ಚೀಪೆ ಇಜ್ಜಿ ರುಚಿಗೆ ಬೋಡಾಯಿನಾಥ ಸಕ್ಕರೆ ಗಳಿಸಿದಿರ. ಒಕ್ಕದ ನಿಜವಾಯಿನ ರುಚಿ ಕೈಪೆ ಈ ಚಾಕ್ಲೇಟ್ ಉಂಡು. ಸಕ್ಕರೆ ಬೊಕ್ಕ ಬೆಲ್ಲ ಪಾಡ್ದು ಇಂಚ ರಡ್ಡು ಬಗೆತ್ತ ಚಾಕ್ಲೇಟ್ ತಯಾರು ಮಲ್ತಿರ. ಬೆಲ್ಲದ ಚಾಕ್ಲೇಟ್ ಅನ್ನು ಶುಗರ್ ಸಿಕ್ಕದ ಕುಲ್ಲ ತಿನ್ನೋಲಿ. ಚಾಕ್ಲೇಟ್ ತಯಾರು ಮಲ್ದಿನ ಸಾಫ್ಟ್ವೇರ್ ಬೇಲೆಡುಪ್ಪನ ಪೂರ್ಣಶ್ರೀ ಈ ಬಗೆಟ್ ಪಾತಿರ್ದು ವಿವರ ಕೊಡ್ತೀರ. ಈಗಾಗಲೇ ಮಹಾರಾಷ್ಟ್ರ, ಅಸ್ಸಾಂ, ಇಂಡಿಯಾದಲ್ಲಿ ಆ ಕಡೆ ಎಲ್ಲ ಮಾಡಿದ್ದೇವೆ. ಹಾಗೆ ಕೆಲವರೆಲ್ಲ ಸ್ವೀಡನ್ನು, US ಅಲ್ಲೆಲ್ಲ ಇದ್ದವರು ಬೇಕು ಅಂತ ಹೇಳಿ ಅವರು ಮಾಡಿಸಿಕೊಂಡಿದ್ದಾರೆ ಕೊರಿಯರ್. ಹಾಗೆ ಅವರಿಗೂ ತುಂಬ ಇಷ್ಟ ಆಗಿದೆ. ಹಾಗೆ ಸದ್ಯಕ್ಕೆ ರೆಸ್ಪಾನ್ಸ್ ಚೆಂದ ಉಂಟು. ಕಂಪೆನಿ ಚಾಕ್ಲೇಟ್ಸ್ ಅಂತ ಹೇಳಿದರೆ ತುಂಬ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಉಂಟಲ್ಲ, ಸೊ ಎಲ್ಲದಕ್ಕೂ ಸಹ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಡಾರ್ಕ್ ಚಾಕ್ಲೇಟ್ಸ್ ಅಂತ ಏನಿದೆ ಕಂಪೆನಿ, ಕೆಲವೊಂದು ಆ್ಯಕ್ಚುಲಿ ತುಂಬ ಕಮ್ಮಿ ಇರೋದು ಡಾರ್ಕ್ ಚಾಕ್ಲೇಟ್ಸ್. ಡಾರ್ಕ್ ಚಾಕ್ಲೇಟ್ಸ್ ಅಂತ ಹೇಳಿದರೆ ಇದರಲ್ಲಿ ಕೊಕ್ಕ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ, ಶುಗರ್ ತುಂಬ ಕಮ್ಮಿ ಇರ್ತದೆ. ಸೊ ಅದಕ್ಕೆ ಡಾರ್ಕ್ ಚಾಕ್ಲೇಟ್ಸ್ ಅಂತ ಹೇಳ್ತೇವೆ. ಸೊ ಆ ಥರ ನೋಡಿದರೆ ರೇಟ್ ಸ್ವಲ್ಪ ಕಮ್ಮಿ ಉಂಟು. ಡಾರ್ಕ್ ಚಾಕ್ಲೇಟ್ಸಿಗೆ ಕಂಪೇರ್ ಮಾಡಿದರೆ ಪ್ರೈಸ್ ಇದಕ್ಕೆ ಕಮ್ಮಿಯೇ ಉಂಟು. ನಮ್ಮದು ಒಂದು ಬಾರ್ ಅಂತ ಹೇಳಿದರೆ ಅದು ಅರೌಂಡ್ 75 ಗ್ರಾಮ್ ಬರ್ತದೆ. ಪ್ಲೇನ್ ಚಾಕ್ಲೇಟು 75 ಗ್ರಾಮ್ ಬರ್ತದೆ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಇದು ಉಂಟು. ಆದರೆ ಆ ಥರ ಸುಮಾರು ಚಾಕ್ಲೇಟ್ಸ್ ಅಂತ ಸಿಗ್ತದಲ್ವ ನಮ್ಮದು ಸ್ವೀಟ್ ಚಾಕ್ಲೇಟ್ಸ್, ಅದಕ್ಕೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಬೇರೆ ವರ್ಷನೇ, ಇದು ಬೇರೆ ವರ್ಷ. ಪ್ರಧಾನಿಯರು ಈ ದೇಶದ ಸಂಪತ್ತು ಮೂಲ ಗಳಸದು ಜವಣ ಜವಂದಿ ಸ್ವಂತ ಬೇಲೆ ಮಲ್ಪೊಡುಂದು ಸ್ವಂತ ಕಾರುಡುಂತು ನಂಚ ಆವುಡುಂದು ಲೆಪ್ಪು ಕೊಡ್ತೀರ. ಆ ಲೆಪ್ಪುಗ ಮುಖಲು ಓಕೊಂದಿರ. ರಜತ ಪುರ್ತುಡು ತಯಾರು ಮಲ್ತಿನ ಚಾಕ್ಲೇಟ್ ದೇಶಪ್ಪಿದೆ ದೇಶುಡ್ಲ ಸುದ್ದಿ ಮಲ್ತಿದರ. ಜನ ಮೆಚ್ಚಿಗೆ ಬೈದರ. ಒಂದು ತುಳುನಾಡದ ಪೆರ್ಮೆ. ಕುಡ್ಲಾ ಬೊಕ್ಕ ಬೆಂಗಳೂರು ನಗರ ನಡುಟು ಸ್ಪೆಷಲ್ ಎಕ್ಸ್ಪ್ರೆಸ್ ರೈಲ್ ಸೇವೆನು ಸಾಮಾನ್ಯ ಟಿಕೆಟ್ ಬೆಲೆತ ಒಟ್ಟುಗೂ ಸುರು ಮಲ್ಪರೆ ಭಾರತೀಯ ನೈಋತ್ಯ ರೈಲ್ವೆ ನಿಘಂಟು ಮಲ್ತದಲ್ಲ. ಪ್ರತಿಯೊಂದು ರೈಲು ವಾರಡು 4 ದಿನ ಪ್ರಯಾಣಿಕರಿಗೂ ಸೇವೆ ಒದಗಾಂಡು. ಕುಡ್ಲಾ ಬೊಕ್ಕ ಬೆಂಗಳೂರು ನಗರಲಿನ ನಡುಟು ಸ್ಪೆಷಲ್ ಎಕ್ಸ್ಪ್ರೆಸ್ ರೈಲ್ ಸೇವೆನು ಸಾಮಾನ್ಯ ಟಿಕೆಟ್ ಬೆಲೆಟ್ ಸುರು ಮಲ್ಪರೆ ಭಾರತೀಯ ನೈಋತ್ಯ ರೈಲ್ವೆ ದುಂಬು ಬೈದನ. ಬೆಂಗಳೂರು ಪಿದಾಡುನ KSR ಬೆಂಗಳೂರು ಕುಡ್ಲಾ ಸೆಂಟ್ರಲ್ ಎಕ್ಸ್ಪ್ರೆಸ್ ಟ್ರೈನ್ ಕುಡ್ಲಗ ಪ್ರಯಾಣ ಮಲ್ಪುಂಡು. ಒಂದುವೇ ರೈಲು ಕುಡ್ಲಡ್ದು ಬೆಂಗಳೂರಿಗೂ ಪೋಪುಂಡು. ಪ್ರತಿಯೊಂದು ರೈಲು ವಾರಡು 4 ದಿನ ಪ್ರಯಾಣಿಕರಿಗೂ ಸೇವೆ ಒದಗಾಂಡು. ಬೆಂಗಳೂರು ಸೋಮವಾರ, ಅಂಗಾರೆ, ಗುರುವಾರ, ಶನಿವಾರ ಸಂಚಾರ ಒಪ್ಪುಂಡು. ಡಿಸೆಂಬರ್ 8 ಮುಟ ಸಾರ್ವಜನಿಕ ಸೇವೆ ತಯಾರಾತಂಡ. ರಾತ್ರಿ 10 ಬೆಂಗಳೂರು ರೈಲ್ ಆಫೀಸ್ ಹಿಡಿದು ಪಿದಾಡುನ KSR ಬೆಂಗಳೂರು ರೈಲು 10:40 ಯಶವಂತಪುರ, 10:40 ಕುಣಿಗಲ್, 14 BG ನಗರ, 14 ಶ್ರವಣಬೆಳಗೊಳ, 14:40 ಚೆನ್ನರಾಯಪಟ್ಟಣ, 1:40 ಹಾಸನ, 2:40 ಸಕಲೇಶ್ಪುರ, ಕಾಂಡೆ 5:35 ಸುಬ್ರಹ್ಮಣ್ಯ, ಆಜಿ 23 ಕಬಕ ಪುತ್ತೂರು, ಆಜಿ 53 ಬಂಟ್ವಾಳ, 7 ಕುಡ್ಲಾ ಜಂಕ್ಷನ್ಗೆ, 35 ಕುಡ್ಲಾ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಎತ್ತರು. ಅಂಗಾರೆ ಬುಧವಾರ, ಶುಕ್ರವಾರ ಬೊಕ್ಕ ಐತಾರ ಕುಡ್ಲಾಡ್ದು ಬೆಂಗಳೂರಿಗೂ ಸಂಚಾರ ಮಲ್ಪುಂಡು ಭಾರತೀಯ ನೈಋತ್ಯ ರೈಲ್ವೆದ ಪಾಲಘಾಡ್ ವಿಭಾಗ ಪ್ರಕಟಣೆ ತೆರಿಪಾದನ.